ತುಳುನಾಡಿನ ಜನಪ್ರಿಯ ಜಾನಪದ ಕ್ರೀಡೆ ಕಂಬಳದ ಮೇಲೆ ನಿಷೇಧ ತೆರವಾದ ಬಳಿಕ ನೂರಾರು ವರ್ಷಗಳಿಂದ ನಡೆದುಕೊಂಡು ಬರುತ್ತಿರೋ ಪಾರಂಪರಿಕ ಕಂಬಳಗಳು ಯಾವುದೇ ಅಡೆತಡೆ ಆತಂಕವಿಲ್ಲದೆ ನಡೀತಾ ಇದೆ. ಈ ಮಧ್ಯೆ ಶತಮಾನಗಳ ಇತಿಹಾಸವಿರೋ ಉಡುಪಿಯ ಕಟಪಾಡಿಯಲ್ಲಿ ನಡೆದ ಕಂಬಳ ರಾಜಮನೆತನದ ಸಂಪ್ರದಾಯದಂತೆ ವೈಭವದಿಂದ ನಡೆಯಿತು. ನೂರಾರು ಕಂಬಳ ಪ್ರೇಮಿಗಳು ಈ ಐತಿಹಾಸಿಕ ಕಂಬಳಕ್ಕೆ ಸಾಕ್ಷಿಯಾದರು. ತುಳುನಾಡಿನ ಆರಾಧನಾ ಜಾನಪದ ಕ್ರೀಡೆ ಕಂಬಳ ಇತ್ತೀಚಿನ ಕೆಲ ವರ್ಷಗಳಲ್ಲಿ ನ್ಯಾಯಾಲಯದಲ್ಲಿ ಹಲವು ಬಾರಿ ನಿಷೇಧದ ಆತಂಕಕ್ಕೊಳಗಾಗಿ ಸದ್ಯ ಷರತ್ತುಬದ್ಧ ಕಂಬಳ ನಡೆಯುತ್ತಿದೆ. ತುಳುನಾಡಿನಲ್ಲಿ ಕೆಲವೆಡೆ ಕಂಬಳ ಕ್ರೀಡೆ ಪ್ರತಿಷ್ಠಿತೆಯ ಕ್ರೀಡೆಯಾಗಿ ನಡೆಯಲ್ಪಡುತ್ತಿದ್ದರೆ, ಇನ್ನು ಕೆಲವೆಡೆ ದೈವದೇವರ ಹೆಸರಿನಲ್ಲಿ ಆರಾಧನಾ ಕ್ರೀಡೆಯಾಗಿ ನಡೆಯುತ್ತಿದೆ. ಈ ಕಾರಣದಿಂದ ಕಂಬಳ ಕ್ರೀಡೆಗೆ ನಿಷೇಧ ಹೇರಿದಾಗ ಧಾರ್ಮಿಕವಾಗಿ ತೊಂದರೆ ಉಂಟಾಗಿತ್ತು. ಕರಾವಳಿಯ ಹೆಚ್ಚಿನ ಅರಸು ಮನೆತನಗಳಲ್ಲಿ ಕೃಷಿ ಚಟುವಟಿಕೆಯ ಬಳಿಕ ಕಂಬಳ ಸಂಪ್ರದಾಯವಾಗಿ ನಡೆದು ಬಂದಿದೆ. ಈಗ ಅರಸು ಮನೆತನಗಳು ಅಳಿದರೂ ಸದ್ಯ ಆಯಾ ಮನೆತನಕ್ಕೆ ಸೇರಿದವರು ಕಂಬಳ ಸಂಪ್ರದಾಯವನ್ನ ಮುಂದುವರಿಸುತ್ತಿದ್ದಾರೆ. ಶತಮಾನಗಳ ಇತಿಹಾಸವಿರುವ ಉಡುಪಿ ಜಿಲ್ಲೆಯ ಕಟಪಾಡಿ ಕಂಬಳದಲ್ಲಿ 134 ಜೋಡಿ ಕೋಣಗಳು ಭಾಗವಹಿಸಿದ್ದವು. ಬೆಳಿಗ್ಗೆ ಸ್ಟಾರ್ಟ್ ಆದರೆ ಸಾಯಂಕಾಲದವರೆಗೆ ಈ ಒಂದು ಕಂಬಳ ನಡೀತಾ ಇತ್ತು. ಸಾಯಂಕಾಲ ಸೂರ್ಯಾಸ್ತವಾಗುವ ಮುಂಚೆನೇ ಈ ಕಂಬಳ ಮುಗಿಸುವಂಥ ಒಂದು ಅನಿವಾರ್ಯತೆ ಇತ್ತು. ಕಾಲಕ್ರಮೇಣ ಆಧುನಿಕತೆ ಒಂದು ಆ ಮೆರಗು ಅದಕ್ಕೆ ಸೇರಿಕೊಂಡು ಈಗ ಒಳ್ಳೆಯ ರೀತಿಯಲ್ಲಿ ಫ್ಲಡ್ ಲೈಟ್ ನಾವು 24 ಗಂಟೆ 48 ಗಂಟೆ, ಇವತ್ತು ನಾವು ಶನಿವಾರ ಬೆಳಿಗ್ಗೆ ಸ್ಟಾರ್ಟ್ ಆಗಿದೆ. ಸುಮಾರು 48 ಗಂಟೆಗಳ ಕಾಲ ಒಂದು ನಡೆಯುವಂಥ ಇದೆ. ಮುಂಚಿನಲ್ಲಿ ಏನು ಮಾಡ್ತಾ ಇದ್ದಾರೆ, ಈ ಟೈಮ್ ಕೃಷಿ ಇರುವುದಿಲ್ಲ, ಜನಗಳಿಗೆ ಮನೋರಂಜನೆಯೂ ಆಗ್ತದೆ, ದೈವಾರಾಧನೆಯೂ ಆಗ್ತದೆ ಅಂತ ಒಂದು ರೀತಿ ಬರ್ತಾ ಇದ್ರು. ಕೃಷಿಗಳ ವಿನಿಮಯ, ಕೃಷಿಕರ ಒಂದು ವಿನಿಮಯ ಪರಸ್ಪರ, ಆಮೇಲೆ ಅವರ ಬೇಸಾಯ ಪದ್ಧತಿಯ ಬಗ್ಗೆ ತಿಳುವಳಿಕೆಗಳು, ಅದನ್ನೆಲ್ಲ ಕೃಷಿಕರಿಗೆ ಬೇಕಾದ ಪರಿಕರಗಳನ್ನು ಕೊಳ್ಳುವ ಬಗ್ಗೆ ಒಂದು ಕೂಡ ಈ ಒಂದು ಕಂಬಳಗಳು ಬಹಳ ಸಹಕಾರಿಯಾಗ್ತದೆ. ಉಡುಪಿ ಜಿಲ್ಲೆಯ ಕಟಪಾಡಿ ತುಳುನಾಡಿನ ಇತಿಹಾಸದಲ್ಲಿ ಜಾನಪದ ಕಥೆಗಳಲ್ಲಿ ಮಹತ್ವದ ಸ್ಥಾನ ಪಡೆದಿದೆ. ಕೋಟಿ ಚೆನ್ನಯ್ಯ, ಕಾಂತಬಾರೆ, ಬೂದಬಾರೆ, ಬಬ್ಬುಸ್ವಾಮಿ ಮುಂತಾದ ದೈವಾಂಶ ಸಂಭೂತರ ಕಥೆಗಳಲ್ಲಿ ಕಟಪಾಡಿ ಬೀಡು ಒಂದಲ್ಲ ಒಂದು ಕಾರಣದಿಂದ ಉಲ್ಲೇಖಗೊಂಡಿದೆ. ಈ ಕಾರಣದಿಂದ ಕಟಪಾಡಿಯ ಕಂಬಳಕ್ಕೆ 3 ಜಿಲ್ಲೆಗಳಿಂದ ಜನ ಬರುತ್ತಾರೆ. ಈ ಬಾರಿ ದಾಖಲೆಯ 140 ಜೋಡಿ ಕೋಣಗಳು ಭಾಗವಹಿಸಿದ್ದು ಕಂಬಳ ಪ್ರೇಮಿಗಳ ಸಂತಸಕ್ಕೆ ಕಾರಣವಾಯಿತು. ನ್ಯಾಯಾಲಯದ ಆದೇಶವನ್ನು ಚಾಚು ತಪ್ಪದೆ ಪಾಲಿಸಿ ಕಂಬಳವನ್ನ ಆಯೋಜನೆ ಮಾಡಲಾಗಿತ್ತು. ಗೆದ್ದ ಕೋಣಗಳಿಗೆ ಚಿನ್ನದ ಪದಕ ನೀಡಲಾಯಿತು. ಕೃಷಿ, ಧಾರ್ಮಿಕತೆ ಮತ್ತು ಜಾನಪದ ಈ 3 ವಿಷಯಗಳೊಂದಿಗೆ ಕಂಬಳ ಕ್ರೀಡೆ ಸೇರಿಕೊಂಡಿದೆ. ಈ ಕಾರಣದಿಂದ ಕಂಬಳ ಕ್ರೀಡೆಗೆ ನಿಷೇಧ ಎದುರಾದಾಗ ಕರಾವಳಿಯ ಧಾರ್ಮಿಕ ಆಚರಣೆಯಲ್ಲೂ ವ್ಯತ್ಯಯವಾಗುತ್ತೆ. ಈ ಕಾರಣದಿಂದ ಕಂಬಳ ಕ್ರೀಡೆ ನಿಲ್ಲದಂತೆ ಇಲ್ಲಿನ ಜನ ಹೋರಾಡುತ್ತಿದ್ದಾರೆ. ಸದ್ಯ ನಿಷೇಧ ತೆರವಿನ ಬಳಿಕ ಅವಿಭಜಿತ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಗಳಲ್ಲಿ ಕಂಬಳ ನಿರಾತಂಕವಾಗಿ ನಡೆಯುತ್ತಿರುವುದು ಕಂಬಳ ಪ್ರೇಮಿಗಳಿಗೆ ಸಂತಸ ಇಮ್ಮಡಿಗೊಳಿಸಿದೆ. ಪ್ರಮೋದ್ ಸುವರ್ಣ, ಕಟಪಾಡಿ, ನಮ್ಮ ಕುಡ್ಲ ನ್ಯೂಸ್ 24x7.